ಹೊಸದಿಲ್ಲಿಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿ ಇಂದು ಬೆಳಗ್ಗೆ ಮಂಗಳೂರಿಗೆ ಆಗಮಿಸಿದ ಹರೇಕಳ ಹಾಜಬ್ಬ ಅವರನ್ನ ನಗರದ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ಅವರು ಆತ್ಮೀಯವಾಗಿ ಸ್ವಾಗತಿಸಿ ಸನ್ಮಾನಿಸಿದರು. ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರಾದ ಪ್ರದೀಪ್ ಮರ್ಗಲ್ಕುರ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾವು ಅವರಿಗೆ ಸೂಕ್ತವಾದಂಥ ವೇದಿಕೆ ಒಳಗಡೆ ಇನ್ನೂ ಜನಪ್ರತಿನಿಧಿಗಳು ಮತ್ತು ಬೇರೆ ಎಲ್ಲರ ಜೊತೆಗೆ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಈ ಎಕ್ಸ್ಪೀರಿಯೆನ್ಸನ್ನು ಅವರ ಬಾಯಿಂದನೇ ಕೇಳೋದು ಭಾಳ ಉತ್ತಮ. ಗೌರವಾನ್ವಿತ ಜಿಲ್ಲಾಧಿಕಾರಿಗೆ ನಾನು ಜಿಲ್ಲೆಗೆ ಮತ್ತು ನಿಮಗೆ ನಾನು ಜಿಲ್ಲಾಧಿಕಾರಿಗೆ ನನ್ನನ್ನು ಇನ್ನೇ 2-3 ದಿವಸದ ಒಂದು ವಾತಾವರಣ ಕಾಣುವಾಗ ನಾನು ಜಿಲ್ಲೆಗೆ ತಲೆಬಾಗಿಸ್ತೇನೆ ಸರ್. ಯಾಕೆಂದರೆ ಸಾಮಾನ್ಯ ಮನುಷ್ಯ ಒಬ್ಬ ಬಡತನ ಇದ್ದವನು, ಒಬ್ಬ ಒಂದು ಸೆಂಟ್ರಲ್ ಮಾರ್ಕೆಟ್ ಕಿಟ್ಲೆ ಹಣ್ಣು ಒಂದು ಸಾಲ ತಗೊಂಡು ಮಾಡುವ ಮನಸ್ಸಿಗೆ ಇವತ್ತು ಜಿಲ್ಲೆ ಕರ್ನಾಟಕದ ಮೂಲೆಯಲ್ಲಿ ಹುಟ್ಟಿ ಬೆಳೆದವನು. ಇಂಥ ಒಂದು ಅವಕಾಶ ಮಾಡಿಕೊಟ್ಟ ಜಿಲ್ಲಾಧಿಕಾರಿಗೆ ಅವರಿಗೆ, ನನ್ನ ದೇಶದ ಪ್ರಧಾನಮಂತ್ರಿಯವರಿಗೆ, ನನಗೆ ಗೌರವಾನ್ವಿತ ರಾಷ್ಟ್ರಪತಿ ಮುಖಾಂತರ ನನಗೆ ಇನ್ನೇ ಕೊಟ್ಟಿದ್ದು ನನ್ನ ಜೀವಮಾನದಲ್ಲಿ ಎಂತೂ ಕಾಣೋದೇ ಇಲ್ಲ. ಅದರ ಜೊತೆಯಲ್ಲಿ ನನ್ನ ಲೋಕಸಭಾ ಸದಸ್ಯರು ಅನಿಲ್ ಕುಮಾರ್ ಕಟೀಲ್ ಅವರು ನನ್ನನ್ನು ಕೂಡ ಆಹ್ವಾನಿಸಿ ನನಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ. ಜೊತೆಯಲ್ಲಿ ನನ್ನ ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರು ನನ್ನ ಮನೆಗೆ 5 ಗಂಟೆ ಕಾರು ಕಳಿಸಿ ಮುಖಾಂತರ ಕೋವಿಡ್ ಸೆಟ್ ಮಾಡಿ ಕೋವಿಡ್ ಸೆಟ್ ಮಾಡಿ ನನ್ನನ್ನು ಈಗ ಈ ಜಿಲ್ಲೆಯಿಂದ ರಾಷ್ಟ್ರಪತಿ ಭವನ ಕಳಿಸಿಕೊಟ್ಟಿದ್ದೆ. ನಿಮಗೆ ನಾನು ಎಲ್ಲರಿಗೂ ತಲೆಬಾಗಿಸ್ತೇನೆ, ಯಾಕೆಂದರೆ ನನ್ನ ಬಡತನ ಏಕಿಲ್ಲ. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.